ಮಳೆಗಾಲ ಆರಂಭವಾಯಿತೆಂದರೆ ರಾಜ್ಯದ ಮಲೆನಾಡು, ಕರಾವಳಿ ಮತ್ತು ಅರೆ ಮಲೆನಾಡು ಜಿಲ್ಲೆಗಳ ಕೆಲವು ಪ್ರದೇಶಗಳಲ್ಲಿ ಕಾಲು ಸಂಕ ಅವಘಡಗಳ ಸರಮಾಲೆ ಆರಂಭವಾಗಿ ಬಿಡುತ್ತದೆ. ಪ್ರತಿ ಮಳೆಗಾಲದಲ್ಲೂ ಈ ಸಂಕಗಳು ಬಲಿ ಪಡೆಯುತ್ತಾನೆ ಇರುತ್ತವೆ. ಮಳೆಗಾಲದಲ್ಲಿ ಭೋರ್ಗರೆಯುವ ಹಳ್ಳಗಳು, ಚಿಕ್ಕ ಹೊಳೆಗಳಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಚಿಕ್ಕ ಸೇತುವೆಗಳು ಅಪಾಯಕ್ಕೆ ಆಹ್ವಾನ ನೀಡುತ್ತಾನೆ ಇರುತ್ತವೆ. ಬೈಕ್ಗಳು, ಕಾರುಗಳು, ಬಸ್ಸುಗಳು, ಟ್ರೇನುಗಳು ಕೂಡ ಇಂತಹ ಭಯಾನಕ ಮಳೆಗೆ ಮುಳುಗಡೆ ಆದ ಹಲವಾರು ಘಟನೆಗಳು ಆಗಾಗ ನಾವು ಕೇಳುತ್ತಾನೆ ಇರುತ್ತೇವೆ. ಇಂತಹ ಹಲವಾರು ಅಣೆಕಟ್ಟುಗಳು, ಸೇತುವೆಗಳು ಬಿದ್ದ ಕಾರಣ ಸಾವಿರಾರು ಜನ ತಮ್ಮ ಮನೆ ಮಠಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಸೈಕಲ್ ಏರಿ ಶಾಲೆಗೆ ಹೋಗುತ್ತಿದ್ದ ವಿದ್ಯಾರ್ಥಿಯೊಬ್ಬ ಬೆಳಗಾವಿ ಜಿಲ್ಲೆ ಸುಣದೋಳಿ ಬ್ಯಾರೇಜ್ ನಿಂದ ಬಿದ್ದು ಘಟಪ್ರಭಾ ನದಿಯಲ್ಲಿ ಮೃತಪಟ್ಟಿದ್ದ. ಇದ್ದ ಒಬ್ಬನೇ ಮೊಮ್ಮಗನನ್ನು ಕಳೆದುಕೊಂಡ ಆತನ ಅಜ್ಜಿ ಇಂತಹ ಬ್ಯಾರೇಜ್ಗಳು ಇನ್ನಷ್ಟು ಜೀವ ಪಡೆಯಲಿದೆ ಎಂದು ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾಳೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಬಿಹಾರದಲ್ಲಿ ಕೇವಲ 17 ದಿನಗಳಲ್ಲಿ 12 ಸೇತುವೆಗಳು ಕುಸಿದು ಹೋಗಿದೆ ಅಂದ್ರೆ ನೀವೇ ಯೋಚನೆ ಮಾಡಿ. ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ಕಟ್ಟಿದಂತಹ ಬ್ರಿಡ್ಜ್ಗಳು ಅಂದ್ರೆ ಸೇತುವೆಗಳು ಕಟ್ಟಿದ ಕೆಲವೇ ವರ್ಷಗಳಲ್ಲಿ, ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳಲ್ಲಿ ನೀರು ಪಾಲಾಗುತ್ತಿವೆ. ನೀರು ಪಾಲಾಗೋದು ಇರಲಿ, ಇವುಗಳನ್ನ ಬಳಸುತ್ತಿರುವ ಜನರು ಕೂಡ ನೀರು ಪಾಲಾಗುತ್ತಿದ್ದಾರೆ. ಆದ್ರೆ ನೂರಾರು ವರ್ಷಗಳ ಹಿಂದೆ ಕಟ್ಟಿದಂತಹ ಕೆಲವೊಂದು ಸೇತುವೆಗಳು ನಮ್ಮ ಕರ್ನಾಟಕದಲ್ಲಿ ಈಗಲೂ ಗಟ್ಟಿಮುಟ್ಟಾಗಿ ನಿಂತಿವೆ ಅಂದ್ರೆ ಅವುಗಳ ರಹಸ್ಯ ನಿಜಕ್ಕೂ ಅಚ್ಚರಿಯನ್ನ ಹುಟ್ಟಿಸೋದು ಸಹಜ. ಹಾಗಾದ್ರೆ ಆ ಅದ್ಭುತ ಸೇತುವೆಗಳು ಯಾವುವು ಎಂದು ನೀವು ತಿಳಿದುಕೊಳ್ಳಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ತಪ್ಪದೆ ನೋಡಿ. ವೆಲ್ಲೆಸ್ಲಿ ಸೇತುವೆ, ಶ್ರೀರಂಗಪಟ್ಟಣ. 1804ರಲ್ಲಿ ಕರ್ನಾಟಕ ರಾಜ್ಯದ ಮೈಸೂರಿನಿಂದ ಬೆಂಗಳೂರಿಗೆ ಹೋಗುವ ಹೆದ್ದಾರಿ ರಸ್ತೆಯಲ್ಲಿ ನಿರ್ಮಿಸಲಾದ ಪ್ರಾಚೀನ ಕಲ್ಲಿನ ಸೇತುವೆ ಈ ವೆಲ್ಲೆಸ್ಲಿ ಸೇತುವೆ. ಈ ಕಲ್ಲಿನ ಸೇತುವೆಯನ್ನ ಕಾವೇರಿ ನದಿಯ ಉತ್ತರ ದಡದಲ್ಲಿ ಅಂದು ನಿರ್ಮಿಸಲಾಗಿತ್ತು. 1999ರಲ್ಲಿ ಟಿಪ್ಪು ಸುಲ್ತಾನ್ ಮರಣದ ನಂತರ ಮೈಸೂರು ಸಾಮ್ರಾಜ್ಯವನ್ನ ಒಡೆಯರ್ ವಂಶಕ್ಕೆ ಬ್ರಿಟಿಷರು ಪುನಃಸ್ಥಾಪನೆ ಮಾಡಲು ಕೊಡುತ್ತಾರೆ. ಆಗ ರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಆಡಳಿತಗಾರರಾಗಿದ್ದರು ಹಾಗೂ ರಾಜರಾಗಿದ್ದರು. ಮೈಸೂರು ಸಾಮ್ರಾಜ್ಯದ ಒಡೆಯರ್ ರಾಜವಂಶದ ರಾಜಧಾನಿಯಾಗಿದ್ದ ಶ್ರೀರಂಗಪಟ್ಟಣ ದ್ವೀಪ ಪಟ್ಟಣಕ್ಕೆ ಇದು ಮುಖ್ಯವಾದ ಮೊದಲ ಅಪಧಮನಿ ಮಾರ್ಗವಾಗಿತ್ತು. ಇದು ಪೂರ್ಣಗೊಂಡಾಗ ಬ್ರಿಟಿಷ್ ಇಂಡಿಯಾ ಗವರ್ನರ್ ಜನರಲ್ ಆಗಿದ್ದ ರಿಚರ್ಡ್ ವೆಲ್ಲೆಸ್ಲಿ ಅಕ್ಟೋಬರ್ 1804ರಲ್ಲಿ ಇದನ್ನ ಉದ್ಘಾಟಿಸಲಾಗುತ್ತದೆ. ಇದನ್ನ ರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಿರ್ದೇಶನದಂತೆ ಆಗಿನ ದಿವಾನರಾದಂತಹ ಪೂರ್ಣಯ್ಯನವರು ಒಟ್ಟಾರೆ ಮೇಲ್ವಿಚಾರಣೆ ಮಾಡಿ ಇದನ್ನ ನಿರ್ಮಿಸಲಾಗಿತ್ತು. ಪೂರ್ಣಯ್ಯನವರು ಕಿರಂಗೂರು ಮತ್ತು ಆಚೆ ಮೈಸೂರಿಗೆ ಸಂಪರ್ಕಿಸುವ ಸೇತುವೆ ನಿರ್ಮಿಸಲು ಆಗಿನ ಕಾಲದಲ್ಲಿ 5.5 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿತ್ತು. ಈ ಸೇತುವೆಯ ಸ್ಥಳವನ್ನು ಅಂದಿನ ಆರ್ಥರ್ ವೆಲ್ಲೆಸ್ಲಿ, 1ನೇ ಡ್ಯೂಕ್ ಆಫ್ ವೆಲ್ಲಿಂಗ್ಟನ್, ಶ್ರೀರಂಗಪಟ್ಟಣದ ರಾಜ್ಯಪಾಲರು ಈ ಒಂದು ಜಾಗವನ್ನ ಆಯ್ಕೆ ಮಾಡ್ತಾರೆ. ಮೈಸೂರಿನ ಗವರ್ನರ್ ಜನರಲ್ ಆಗಿದ್ದ ರಿಚರ್ಡ್ ವೆಲ್ಲೆಸ್ಲಿ ಅವರ ಹೆಸರನ್ನ ಈ ಸೇತುವೆಗೆ ಆಗ ಇಡಲಾಗಿತ್ತು. ಆಗಿನಿಂದ ಈವರೆಗೂ ಕೂಡ ಇದನ್ನ ವೆಲ್ಲೆಸ್ಲಿ ಸೇತುವೆ ಎಂದೇ ಕರೆಯಲಾಗುತ್ತದೆ. ಈ ಸೇತುವೆಯ ಮೇಲೆ ಇಂಗ್ಲಿಷ್ ಹಾಗೂ ಪರ್ಷಿಯನ್ ಭಾಷೆಯಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನ ಆಗಲೇ ಬರೆಯಲಾಗಿತ್ತು. ಈ ಬಲವಾದ ಸೇತುವೆಯನ್ನ ಕಲ್ಲಿನ ಕಂಬಗಳು ಮತ್ತು ಕಾರ್ಬೆಲ್ಗಳಿಂದ ನಿರ್ಮಿಸಲಾಗಿದೆ. ಕಲ್ಲಿನ ಕವಚಗಳಿಂದ ಆವೃತವಾಗಿದೆ ಮತ್ತು 200 ವರ್ಷಗಳ ಕಾಲ ಭಾರಿ ದಟ್ಟಣೆ ಮತ್ತು ನದಿಯಲ್ಲಿ ಭಾರಿ ಪ್ರವಾಹದಿಂದ ಇದು ಉಳಿದುಕೊಂಡಿದೆ ಅಂದ್ರೆ ನೀವೇ ಯೋಚನೆ ಮಾಡಿ ಈ ಒಂದು ಸೇತುವೆ ಎಷ್ಟು ಗಟ್ಟಿಮುಟ್ಟಾಗಿತ್ತೆಂದು. ಇದನ್ನ 2018 ಹಾಗೂ 22ರಲ್ಲಿ ದುರಸ್ತಿ ಕೂಡ ಮಾಡಲಾಗಿತ್ತು. ಈ ಸೇತುವೆ ಮೇಲೆ ಆಮೇಲೆ ಭಾರಿ ವಾಹನ ಓಡಾಡದಂತೆ ತಡೆಗಟ್ಟಲಾಗಿತ್ತು. ಕೇವಲ ಸೈಕ್ಲಿಂಗ್ ಹಾಗೂ ಮೋಟಾರ್ ಸೈಕಲ್ಗಳನ್ನ ಮತ್ತು ಪಾದಚಾರಿಗಳನ್ನ ಮಾತ್ರ ಬಳಸಲು ಅನುಮತಿ ನೀಡಲಾಗಿದೆ. ಇದರ ವೈಶಿಷ್ಟ್ಯತೆಗಳು ಅಂದರೆ ಕಾವೇರಿ ನದಿಯ ಉತ್ತರ ಶಾಖೆಯ ಮೇಲೆ ನಿರ್ಮಿಸಲಾದ ಈ ಸೇತುವೆಯು 512 ಅಡಿ ರೇಖಾತ್ಮಕ ಜಲಮಾರ್ಗದೊಂದಿಗೆ ತಲಾ 8 ಅಡಿಗಳ ಒಟ್ಟು 64 ಸ್ಪ್ಯಾನ್ಗಳನ್ನ ಹೊಂದಿದೆ. ಸ್ಥಳೀಯ ಕನ್ನಡ ಭಾಷೆಯಲ್ಲಿ ಇದನ್ನ ಕಿರಂಗೂರು ಸೇತುವೆ ಎಂದು ಕೂಡ ಕರೆಯುತ್ತಾರೆ. ಅಂದರೆ ಕಿರಂಗೂರು ಗ್ರಾಮಕ್ಕೆ ಹೋಗುವ ಸೇತುವೆ ಎಂದರ್ಥ. ಇದು ನೈಋತ್ಯ ಮನ್ಸೂನ್ನ ತೀವ್ರ ಮಳೆಯ ಸಮಯದಲ್ಲಿ ಕಾವೇರಿ ನದಿಯ ಭಾರಿ ಪ್ರಭಾವವನ್ನ ತಡೆದುಕೊಂಡಿದೆ. ಕಾವೇರಿ ನದಿಯ ಮೇಲಿನ ಕೆಆರ್ಎಸ್ ಅಣೆಕಟ್ಟು ನಿರ್ಮಾಣದ ನಂತರ ಕೆಆರ್ಎಸ್ ಅಣೆಕಟ್ಟಿನಿಂದ ನೀರು ಬಿಟ್ಟಾಗ 10 ಲಕ್ಷ ಕ್ಯೂಸೆಕ್ ಗಿಂತ ಹೆಚ್ಚಿನ ಪ್ರವಾಹದ ನೀರನ್ನ ಬಿಡುಗಡೆ ಮಾಡಿದರೂ ಇದು ತಡೆದುಕೊಂಡಿದೆ ಅಂದ್ರೆ ಇದು ಎಷ್ಟು ಗಟ್ಟಿಮುಟ್ಟಿಯಾಗಿ ಕಟ್ಟಲಾಗುತ್ತೆ ಎಂದು ನೀವೇ ಯೋಚನೆ ಮಾಡಿ. ಈ ಸೇತುವೆಯು ನೋಡಲು ಒರಟಾಗಿದ್ದರೂ ಸ್ಥಳೀಯ ವಾಸ್ತುಶಿಲ್ಪದ ವಿನ್ಯಾಸಕ್ಕೆ ಏಕಶಿಲೆಯ ಕಲ್ಲಿನ ಕಂಬಗಳನ್ನ, ಕಲ್ಲಿನ
ಕಾರ್ಬೆಲ್ಗಳಿಂದ ಜೋಡಿಸಲಾಗಿದೆ. ಇದು ರಸ್ತೆ ಮಾರ್ಗದ ಕಲ್ಲಿನ ಚಪ್ಪಡಿಗಳಿಂದ ಮೇಲಿರುವ 4 ಪದರಗಳ ಕಲ್ಲಿನ ಗರ್ಡರ್ಗಳನ್ನ ಕೂಡ ಬೆಂಬಲಿಸುತ್ತದೆ. ತದನಂತರ ಈ ಸೇತುವೆಯ ಹತ್ತಿರವೇ 1967ರ ಕೆಳಭಾಗದಲ್ಲಿ, ನಂತರ ಈ ಸೇತುವೆಯ ಕೆಳಭಾಗದಲ್ಲಿ 1967ರಲ್ಲಿ ಹೊಸ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಲಾಗುತ್ತದೆ. ಆಮೇಲೆ ಈ ಸೇತುವೆಯನ್ನೇ ಬೆಂಗಳೂರು ಮತ್ತು ಮೈಸೂರು ನಡುವಿನ ವಾಹನ ಸಂಚಾರಕ್ಕೆ ಮುಖ್ಯ ಮೂಲವಾಗಿತ್ತು. ಈ ಸೇತುವೆಯನ್ನ ಪಾರಂಪರಿಕ ಸ್ಮಾರಕ ಎಂದು ಘೋಷಿಸಬೇಕೆಂದು ಮೈಸೂರಿನ ಪರಂಪರೆಯ ಸಮಿತಿಯು ಕರ್ನಾಟಕ ಸರ್ಕಾರವನ್ನ ಒತ್ತಾಯಿಸುತ್ತಿದೆ. ನಂಜನಗೂಡು ಸೇತುವೆ 17ನೇ ಶತಮಾನದಲ್ಲಿ ಆಳ್ವಿಕೆಯಲ್ಲಿದ್ದ ದಳವಾಯಿ ದೇವರಾಜರು ಮೈಸೂರು ನಂಜನಗೂಡು ರಸ್ತೆಯಲ್ಲಿ ಕಪಿಲಾ ನದಿಗೆ ಸುಮಾರು 280 ವರ್ಷಗಳ ಹಿಂದೆ 1735ರಲ್ಲಿ ನಿರ್ಮಿಸಿದ ಸೇತುವೆ ಭಾರತದ ಅತ್ಯಂತ ಹಳೆಯ ಸೇತುವೆ ಎಂಬ ಖ್ಯಾತಿಯನ್ನ ಕೂಡ ಇದು ಪಡೆದುಕೊಂಡಿದೆ. ನಂಜನಗೂಡು, ರಸಬಾಳೆ, ಹಲ್ಲುಪುಡಿ, ಶ್ರೀಕಂಠೇಶ್ವರ ದೇವಾಲಯಗಳ ಜೊತೆಗೆ ಈಗಲೂ ಸುಸ್ಥಿತಿಯಲ್ಲಿದ್ದು ತನ್ನ ಇರುವಿಕೆಯ ಮೂಲಕ ನಗರದ ಖ್ಯಾತಿಯನ್ನ ಹೆಚ್ಚಿಸಿದೆ ಎಂದರೆ ತಪ್ಪಾಗಲಾರದು. ಗೋಥಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿರುವ ಈ ಸೇತುವೆ 54 ಕಮಾನುಗಳನ್ನ ಹೊಂದಿದ್ದು ಸುಣ್ಣದ ಗಾರೆ, ಮರಳು ಕಲ್ಲು ಮತ್ತು ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿದೆ. 1902ಕ್ಕೂ ಮೊದಲು ಕೇವಲ ರಸ್ತೆ ಸಾರಿಗೆಗಾಗಿ ಎತ್ತಿನ ಗಾಡಿ, ಕುದುರೆ ಗಾಡಿ ಸಂಚರಿಸಲು ಇದನ್ನ ಬಳಸಲಾಗುತ್ತಿತ್ತು. ಆಮೇಲೆ 1.25 ಶತಮಾನಗಳ ನಂತರ ರೈಲು ಹಳಿಗಳ ಜೋಡಣೆಯಾಗಿ ರಸ್ತೆ ಸಂಚಾರದ ಜೊತೆಗೆ ರೈಲು ಸಂಚಾರ ವ್ಯವಸ್ಥೆಗೂ ಇದನ್ನ ಬಳಸಲಾಗಿತ್ತು. 1984ರಲ್ಲಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತೊಂದು ಬದಲಿ ಸೇತುವೆಯನ್ನ ಹಳೆಯ ಸೇತುವೆ ಪಕ್ಕದಲ್ಲಿ ದೇವರಾಜು ಅರಸು ಹೆಸರಿನಲ್ಲಿ ನಿರ್ಮಾಣ ಮಾಡಲು ಮುಂದಾಗುತ್ತಾರೆ. ಈ ಸೇತುವೆ ಬಗ್ಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ರೆವೆನ್ ಸ್ಕ್ಯಾಡ್ಸ್ ಹೈದರಾಲಿ ಜೊತೆ ಮಾತುಕತೆಗೆಂದು ಬಂದಾಗ ಈ ಸೇತುವೆಯನ್ನ ನೋಡಿದ್ದನು ಎನ್ನುವ ದಾಖಲೆಯನ್ನ 1735ರಲ್ಲಿ ದಳವಾಯಿ ದೇವರಾಜರಿಂದ ಈ ಒಂದು ಸೇತುವೆ ನಿರ್ಮಾಣವಾಗಿತ್ತು ಎಂದು ಗೆಜೆಟ್ನಲ್ಲೂ ಕೂಡ ಅಧಿಕೃತವಾಗಿ ಪ್ರಕಟಿಸಿದ್ದರು. 1902ರಿಂದ ರೈಲ್ವೆ ಮತ್ತು ರಸ್ತೆ ಸೇತುವೆಯಾಗಿ 2007 ಜನವರಿ 17ರವರೆಗೆ ಸೇವೆ ಸಲ್ಲಿಸಿದ ಈ ಸೇತುವೆಯನ್ನ ಈಗ ಪಾರಂಪರಿಕ ಸ್ಮಾರಕವಾಗಿ ಗುರುತಿಸಲಾಗಿದೆ. ನಂಜನಗೂಡು ಮೈಸೂರು ನಡುವೆ ಸಂಚರಿಸುವವರ ಕಣ್ಮನ ತಣಿಸುತ್ತಾ ಇತಿಹಾಸದ ಕತೆ ಹೇಳುತ್ತಾ ತನ್ನ ಕೆಳಗಿನ ಹರಿಯುವ ಕಪಿಲಾ ನದಿಗೆ ಎದೆಯೊಡ್ಡಿ ನಿಂತು 2.25 ಶತಮಾನಗಳನ್ನ ಸವೆಸಿ ಇನ್ನೂ ಗಟ್ಟಿಮುಟ್ಟಾಗಿ ಭಾರತೀಯ ಶಿಲ್ಪಶಾಸ್ತ್ರದ ಹೆಮ್ಮೆಯ ಪ್ರತೀಕವಾಗಿ ಈ ನಂಜನಗೂಡು ಸೇತುವೆ ಈಗಲೂ ಕೂಡ ನಮ್ಮನ್ನ ಬರಮಾಡಿಕೊಳ್ಳುತ್ತಿದೆ. ತೀರ್ಥಹಳ್ಳಿಯ ಶ್ರೀ ಜಯಚಾಮರಾಜೇಂದ್ರ ಒಡೆಯ ತುಂಗಾ ಸೇತುವೆ. ತೀರ್ಥಹಳ್ಳಿ ಪಟ್ಟಣವು 3 ಕಡೆ ನದಿಗಳಿಂದ ಕೂಡಿ ಪರ್ಯಾಯ ದ್ವೀಪದಂತಿದೆ. ಈ ಹಿಂದೆ ಸಾಗರ ರಸ್ತೆ, ಶಿವಮೊಗ್ಗ ರಸ್ತೆ ಮತ್ತು ಆಗುಂಬೆ ರಸ್ತೆಗಳು ಮಾತ್ರ ಇದ್ದವು. ಕೊಪ್ಪ ರಸ್ತೆಯ ಸಂಪರ್ಕ ಇರಲಿಲ್ಲ. ಆದರೆ 1941ರಲ್ಲಿ ತೀರ್ಥಹಳ್ಳಿ ಪಟ್ಟಣದ ಕುರುವಹಳ್ಳಿಯಲ್ಲಿ ತುಂಗಾ ನದಿ ಕಮಾನು ಸೇತುವೆ ನಿರ್ಮಾಣವಾದ ನಂತರ ಕೊಪ್ಪ, ಶೃಂಗೇರಿ, ಎನ್ಆರ್ಪುರಗಳೊಂದಿಗೆ ಸಂಪರ್ಕ ಸಾಧ್ಯವಾಗುತ್ತದೆ. ಮೈಸೂರು ಮಹಾರಾಜರಾಗಿದ್ದ ಜಯಚಾಮರಾಜೇಂದ್ರ ಒಡೆಯರ್ ಅವರು ಈ ಕಾಮಗಾರಿಯ ಶಂಕುಸ್ಥಾಪನೆ ನೆರವೇರಿಸಿದ್ದರು. ಜೂನ್ 1940ರಲ್ಲಿ ಕಾಮಗಾರಿ ಆರಂಭವಾಗಿ ಅಕ್ಟೋಬರ್ 1941ರಲ್ಲಿ ಶ್ರೀ ಜಯಚಾಮರಾಜೇಂದ್ರ ಸೇತುವೆ ಕಾಮಗಾರಿ ಪೂರ್ಣಗೊಂಡಿತ್ತು. ಗ್ಯಾನನ್ ಡಂಕರ್ಲೆ ಎಂಬ ನಿರ್ಮಾಣ ಕಂಪನಿ ಈ ಸೇತುವೆ ನಿರ್ಮಾಣ ಗುತ್ತಿಗೆ ಪಡೆದಿತ್ತು. ರಾಜ್ಯದಲ್ಲಿ ವಿಶಿಷ್ಟವಾದ ಈ ಸೇತುವೆಯನ್ನ ಸಿದ್ಧಪಡಿಸಿ ಅದರ ಮೇಲ್ವಿಚಾರಣೆಯನ್ನು ನಿರ್ವಹಿಸುತ್ತಿದ್ದು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು. ಈ ಒಂದು ಸೇತುವೆಯನ್ನ ಕಟ್ಟಲು ಆ ಸಮಯದಲ್ಲಿ 2.5 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು. 600 ಅಡಿ ಉದ್ದ, 21 ಅಡಿ ಅಗಲ ಇರುವ ಈ ಸೇತುವೆಯು ಕಮಾನಿನ ರಸ್ತೆಯ ಉದ್ದ 160 ಅಡಿ ಇದೆ. ಸ್ನೇಹಿತರೆ, ನಿಮಗೇನಾದರೂ ಅವಕಾಶ ಸಿಕ್ಕರೆ ಕರ್ನಾಟಕದಲ್ಲಿರುವ ಈ ಪುರಾತನ ಸೇತುವೆಗಳನ್ನ ಒಮ್ಮೆ ಆದರೂ ಭೇಟಿ ಕೊಟ್ಟು ಅಲ್ಲಿನ ಆ ಅದ್ಭುತ ಸೇತುವೆಯನ್ನ ನೋಡಿ ನೀವು ಕೂಡ ಹೆಮ್ಮೆ ಪಡಬಹುದು. ಇಂತಹದೇ ಇನ್ನಷ್ಟು ಹೆಮ್ಮೆ ಪಡುವ ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.